ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೀವಿ ಕಾವು ಪುತ್ತೂರು. ನನ್ನ ಗುರುಗಳಾದ ಶರತ್ ಸರ್ ಅವರು ಎಲ್ಲ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಖ್ಯಾತಿ ಪಡೆದಿರುವಂಥವರು. MLMA ಶರತ್ ಸರ್ ಅವರು ಗ್ರೀಪಿನ್ಸ್ ಗುರುಕುಲವನ್ನು ನಡೆಸಿಕೊಂಡು ಸಾವಿರಾರು ಜನರಿಗೆ ಅದ್ಭುತವಾದ ವಿದ್ಯೆಯನ್ನು ಕಲಿಸಿಕೊಟ್ಟಿರುತ್ತಾರೆ. ನೋವಿನಲ್ಲಿದ್ದವರು, ಜೀವನವೇ ಬೇಡ ಅಂತಿದ್ದವರು, ಬಿಸ್ನೆಸ್ನಲ್ಲಿ ಸೋತವರು ಪ್ರತಿಯೊಬ್ಬರನ್ನು ಹುರಿದುಂಬಿಸಿ ಮತ್ತೆ ಅವರಿಗೆ ಒಳ್ಳೆ ದಾರಿಯನ್ನು ತೋರಿಸಿ ಅವರ ಜೀವನವನ್ನು ರೂಪಿಸಿಕೊಟ್ಟ ಮಹಾನ್ ಗುರುಗಳು. ನನ್ನ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಇತ್ತು. ಅವರು ಆ ಸಮಸ್ಯೆಗಳಿಗೆ ಗ್ರೀಪಿನ್ಸ್ ಗುರುಕುಲದ ವಿದ್ಯೆಯ ಮೂಲಕ ಪರಿಹಾರ ಸಿಕ್ಕಿತು. ಗುರುವಿಲ್ಲದೆ ನಮ್ಮ ಗುರಿಯು ಎಂದೂ ಪೂರ್ಣಗೊಳ್ಳಲು ಸಾಧ್ಯವಿಲ್ಲ. ಹಾಗೆ ಇವತ್ತು ನನ್ನ ಜೀವನದ ಮಹಾಶಕ್ತಿ ನನ್ನ ಗುರುಗಳು. ನನ್ನ ಮೇಲೆ ನಂಬಿಕೆ ಇಟ್ಟು, ಗುರುಗಳ ಮೇಲೆ, ಗುರುಕುಲದ ಮೇಲೆ ನಂಬಿಕೆ ಇಟ್ಟು ಕಲಿತ ವಿದ್ಯೆ ಈ ದಿನ ನನ್ನ ಬದುಕಿನ ದಾರಿದೀಪವಾಗಿ ಬೆಳಗಿದೆ. ಇಂತಹ ನನ್ನ ಬದುಕಿನ ಬದಲಾವಣೆಗೆ ಕಾರಣರಾದ ನನ್ನ ಗುರುಗಳಾದ MLM ಶರತ್ ಸರ್ ಅವರಿಗೆ ಈ ಹಾಡನ್ನು ಸಮರ್ಪಿಸುತ್ತಿದ್ದೇನೆ. ಗ್ರೀಪಿನ್ಸ್ ಗುರುಕುಲದಲ್ಲಿ ನಮ್ಮ ಬದುಕಿಗೆ ಅಗತ್ಯವಾದ ಜೀವನ ಶಿಕ್ಷಣ, ಆಧ್ಯಾತ್ಮಿಕ ಶಿಕ್ಷಣ, ವೃತ್ತಿ ಶಿಕ್ಷಣ ಎಂಬ 3 ವಿದ್ಯೆಗಳನ್ನು ಹೇಳಿಕೊಟ್ಟ ನನ್ನ ಗುರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ಹೆಚ್ಚು ಬೆಳಗಲಿ, ಗುರುಕುಲದ ವಿದ್ಯೆ ಎಂಬ ಜ್ಯೋತಿ ಹೆಚ್ಚಾಗಲಿ, ಗುರುಕುಲದ ಖ್ಯಾತಿ ಹೆಚ್ಚಾಗಲಿ, ಹೆಚ್ಚು ಜನರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿ. ಗುರುವೇ, ನಿಮ್ಮ ಗುರುಕುಲವು ಕಣ್ಣ ತೆರೆಸಿದ ಕ್ಷಣದಲ್ಲಿ ಸೂತ್ರ ಒಂದು ಬಿಗಿಯಿತು ಗುರುಕುಲದ ನೆಪದಲ್ಲಿ. ಗುರುವೇ, ನಿಮ್ಮ ಗುರುಕುಲವು ಕಣ್ಣ ತೆರೆಸಿದ ಕ್ಷಣದಲ್ಲಿ ಸೂತ್ರ ಒಂದು ಬಿಗಿಯಿತು ಗುರುಕುಲದ ನೆಪದಲ್ಲಿ. ಆಕಸ್ಮಿಕವೇನೋ ತಿಳಿಯೇನೋ ನಿಮ್ಮ ವಿದ್ಯಾರ್ಥಿಯಾಗಿದು. ಆಕಸ್ಮಿಕ ಹೇಗೆ ನೀವು ನಮ್ಮ ಗುರುಗಳಾಗಿದು. ಗುಣಕ್ಕೆ ಮಣಿದು ನಾವು ನಿಮ್ಮ ವಿದ್ಯಾ ತಳಕ್ಕೆ ಬಿದ್ದುದು. ಗುಣಕ್ಕೆ ಮಣಿದು ನಾವು ನಿಮ್ಮ ವಿದ್ಯಾ ತಳಕ್ಕೆ ಬಿದ್ದುದು. ಗುರುವೇ, ನಿಮ್ಮ ಗುರುಕುಲವು ಕಣ್ಣ ತೆರೆಸಿದ ಕ್ಷಣದಲ್ಲಿ ಇಲ್ಲಿ ಕಲಿಯುವ ಪ್ರತಿಯೊಂದು ಕಣ್ಣ ತೆರೆಸಿದ ಕ್ಷಣವೊಂದು ಗುರುಕುಲದಿಂದ ಕಲಿತ